ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕಾರ್ಣಿಕ ಪುರುಷರಾದ ಕೋಟಿ ಚೆನ್ನಯ್ಯ ನಾಮಕರಣಗೊಳಿಸಲು ಆಗ್ರಹಿಸಿ ಬಿಲ್ಲವ ಬ್ರಿಗೇಡ್ ನೇತೃತ್ವದಲ್ಲಿ ಕೋಟಿ ಚೆನ್ನಯ್ಯ ಸಂಚಲನ ಸಮಿತಿಯ ಸಹಯೋಗದೊಂದಿಗೆ ವಿವಿಧ ಸಂಘಟನೆಗಳ ಸಹಕಾರದಲ್ಲಿ ಪಾದಯಾತ್ರೆ ನಡೆಸಿದರು. ಅಖಿಲ ಭಾರತ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷರಾದ ರಾಜಶೇಖರ್ ಕೋಟ್ಯನವರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ಕೋಟಿ ಚೆನ್ನಯ್ಯನ ಪುದರ್ ದೀಪಿನ ಬಾರಿ ಮಲ್ಲ ಒಂಜಿ ವಿಶೇಷವಾದ ವಿಷಯ ನಮ್ಮ ಪೋಯಿನ ಒಂದು 2 ವರ್ಷದ್ದು ದುಂಬೆ ಆಯ್ತ ವಿಷಯ ಮತ್ತೆ ಪೂರ ಪಾತೆರ್ದು ಜಿಲ್ಲಾ ಪಂಚಾಯತಿ ನಮ್ಮ ಪೂರ ತೆರ್ಪಾದ ವಿಧಾನಸೌಧಗೂ ಮತ್ತೆ ಪೂರ ಕಡಪಡ್ದಿನ ನಮ್ಮ ಮತ್ತೆ ಪೂರ ಈ ಮುಖಂಡರ ನಾವು ಬಕ್ಕ ಬಾಕಿದ ಮತ್ತೆ ಒಂಜೊಂದು ಸಮಿತಿಗಳು ಒಟ್ಟಿಗೆ ಸೇರಿದ ಒಂದು ಸಮಿತಿ ಮಲ್ತದ್ದು ಪೋತುಂಡು ಅವ್ರು ಪೂರ ಐಕ ಮುಂದೆ ವಹಿಸೋದೇ ಇತ್ತಂದು ಲಾಸ್ಟ್ ಒಂದು 2 ತಿಂಗಳು ತುಂಬ ಕೂಡ ಮತ್ತೆ ಲೀಡರ್ನಗಳು ಒಟ್ಟಿಗೆ ಪೋತುನಾಗ ಅವಳು ವಿಧಾನಸೌಧ ಪೋತಿನ ಪೇಪರ್ ಅಲ್ಪನೆ ಉಂಡಿಗೆ ಐಕಸರದು ಕೂಡ ಇತ್ತ ಮಾತಿರ್ಲ ಪೂರ ಸಮಾಜದ ಕುಲ್ಲ ಅಕಲ ಸಂಘಟನೆ ಪತ್ತೊಂದು ಮಾತೆಲ್ಲ ನೆತ್ತ ವಿಷಯಗೂ ದುಂಪು ಒಂದುಲ್ಲೆ ಪರಿ ಸಂತೋಷದ ವಿಷಯ. ಕೋಟಿ ಚೆನ್ನಯ್ಯರು ಬಂದಾಗ ಅಕುಲು ಈ ತುಳುನಾಡಿಗೆ ಹಸಿರದು ತನ್ನ ಇಡೀ ಜೀವನವನ್ನೇ ತ್ಯಾಗ ಮಲ್ದಿನ ಅಕುಲು ಇನ್ನೊಲ್ಲ ಬಂಟೇರು ಅಕುಲು ವೀರ ಪುರುಷರು ಅಕುಲು ನಮ್ಮ ಮಾತೆಲ್ಲ ನಮ್ಮ ಆರಾಧ್ಯ ದೇವಿಯರು ಅಕುಲು ಅಂಚೆ ಅದು ಉಪನಾಗ ನಮ್ಮ ಕೋಟಿ ಚೆನ್ನಯ್ಯನ ಪುದಾರ್ ಈ ಮಂಗಳೂರು ಇಂಟರ್ನ್ಯಾಷನಲ್ ದೀಪಿನ ಬಾರಿ ಮುಖ್ಯವಾದ ವಿಷಯ ಇತ್ತ ನಾವು ತೂವೊಂದುಲ್ಲ ಒಂದು 2 ತಿಂಗಳು ತುಂಬು ತುಲೆ ಅದಾನಿ ಕಂಪನಿಗೆ 5 ವರ್ಷದ ಲೀಸ್ ಕೊಡ್ತೀನಿ ಎಂದು ಪನ್ನೊಂದುಲ್ಲೇರು ಆಮೇಲೆ ಇತ್ತ ತೂನಾಗ ತುಲೆ ಅದಾನಿ ಏರ್ಪೋರ್ಟ್ಸ್ ಅಂತ ಉಂಟು ಅವ್ರ ಬೋರ್ಡು ಆಯ್ಕೆಸರದು ನಮ್ಮ ಮಾತೇರ್ಲ ನೆತ್ತ ವಿಷಯನು ಇನ್ನು ಒಂಜಿ ದಿನ ನಮ್ಮ ನೆಟ ಸೇರ್ದು ಇಡೆಗೆ ಮನ್ಪಂದ ಕುಲ್ಲರ ಬಲ್ಲಿ ನಮ್ಮ ಏಪ ಮುಟ್ಟ ಕೋಟಿ ಚೆನ್ನಯ್ಯನ ಪುದರ್ ಆಪುಜಿ ಏಪ ಮುಟ್ಟ ಕೋಟಿ ಚೆನ್ನಯ್ಯನ ಪುದರ್ ದೀಪುಜಿ ಅದ ಮುಟ್ಟ ನಮ್ಮ ಪ್ರತಿವರ್ಣ ಒಂದು ಕಾಂಡೆ ಬಯ್ಯ ಮಧ್ಯಾಹ್ನ ಇಂದೇನೆ ವಿಷಯ ಒಪ್ಪೋಳು ಪ್ರತಿವರ್ಣ ಫೇಸ್ಬುಕ್ ಪ್ರತಿವರ್ಣ ವಾಟ್ಸಪ್ ಉಂದೇ ತಿರ್ಗೊಂದು ಒಪ್ಪೋಳು ಇದನ್ನ ಏನಾಗ್ಬಿಡು ನಾವು ಹೊರ ನೆತ್ತ ವಿಷಯ ಪಾತಿರುವ ಬಕ್ಕ ಮನ ನೆಡ್ಬೇಕ ಮನ್ಪಂದ ಕುಲ್ಲುವ ದಯದೀದು ಬಂದುಲೆ ಅಂಚ ಪಿನ್ ಪಡ್ಚಿ ನಾವು ನೆತ್ತ ಬೆರಿತಾ ಆಗಗ ಇತ್ತ ನಮ್ಮ ರಾಜ್ಯ ಸರ್ಕಾರಗೂ ನಮಗೆ ಕೊರತ ಅಲ್ಲಿ ಅಂಚೆನೆ ನನ್ನತ್ತೆ ಕೇಂದ್ರ ಸರ್ಕಾರಕ್ಕೂ ನಮ್ಮ ಮಾತೆಲ್ಲ ಒಟ್ಟಿಗೂ ಸೇರಿದು ಕೊರಕ ಮಾತೆಲ್ಲ ಮುಲ್ಪದ ಊರದ ತುಳುನಾಡದ ಪೂರ ಸಮಾಜದಗಳನ್ನು ಒಟ್ಟು ಸೇರಿದು ಪೂರ ರಾಜಕೀಯ ಪಕ್ಷದಗಳನ್ನು ಒಟ್ಟಿಗೂ ಸೇರ್ಪಾದು ಪೂರ ಸ್ವಾಮಿಲ್ನಗಳನ್ನು ಒಟ್ಟಿಗೂ ಸೇರ್ಪಾದು ನಮ್ಮ ನೆಡ್ದು ಬಕ್ಕೊಂಜಿ ಸತ್ಯನ ಒಂದು ಮೀಟಿಂಗ್ ಮಲ್ಪಗ ನಮ್ಮ. ಈ ಸಂದರ್ಭ ಸಂಚಲನ ಸಮಿತಿಯ ಪ್ರಧಾನ ಸಂಚಾಲಕ ಸತ್ಯಜಿತ್ ಸುರತ್ಕಲ್, ಸಂಚಲನ ಸಮಿತಿಯ ಉಪಾಧ್ಯಕ್ಷ ಸೂರಜ್ ಕಲ್ಯಾ, ಬಿಲ್ಲವ ಬ್ರಿಗೇಡ್ನ ಅಧ್ಯಕ್ಷ ಜೀವನ್ ಪೂಜಾರಿ, ಸ್ಥಾಪಕಾಧ್ಯಕ್ಷ ಅವಿನಾಶ್ ಸುವರ್ಣ, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಸನಿಲ್, ಸಂಘಟನಾ ಕಾರ್ಯದರ್ಶಿ ಅಶ್ವಥ್ ಉಪ್ಪಳ ಮೊದಲಾದವರು ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಏತ್